ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪರಿಮಳ. ಇಂದು ನಾನು 5ನೇ ತರಗತಿಯ ಸುಳ್ಳು ಹೇಳಬಾರದು ಎನ್ನುವಂತಹ ಗದ್ಯಭಾಗವನ್ನು ನಿಮಗೆ ವಿವರಿಸಲಿಕ್ಕೆ ಇದ್ದೇನೆ. ವಿದ್ಯಾರ್ಥಿಗಳೇ, ಎಲ್ಲರೂ ಮನುಷ್ಯರ ಜೀವನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತ ಸುಳ್ಳು ಹೇಳುತ್ತಾರೆ, ಹೌದಲ್ವಾ? ಯಾಕೆ? ಸಮಯ ಸಂದರ್ಭ ಹಾಗೆ ಕೂಡಿ ಬಂದಿರುತ್ತದೆ. ಆದರೆ ಹೇಳಿದ ಸುಳ್ಳು ತಪ್ಪು ಅಂತ ನಮ್ಮ ಮನಸ್ಸಿಗೆ ಅನಿಸಬೇಕು. ನಮ್ಮ ಅರಿವಿಗೆ ನಾವು ಸುಳ್ಳು ಹೇಳೋದು ಸಹಜ, ಅದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಆದರೆ ನಾವು ಸುಳ್ಳು ಹೇಳಿದ್ದು ತಪ್ಪು ಅಂತ ನಮಗೆ ಅನಿಸಿ ಪಶ್ಚಾತ್ತಾಪ ಪಟ್ಟರೆ ಮಾತ್ರ ಅದಕ್ಕೊಂದು ಅರ್ಥ ಇದೆ. ಅದೇ ರೀತಿ ನಮ್ಮ ಗಾಂಧೀಜಿಯವರು ಕೂಡ ಬಾಲಕನಾಗಿದ್ದಾಗ ಸುಳ್ಳು ಹೇಳ್ತಾರೆ. ಅವರು ಸುಳ್ಳು ಹೇಳಿದ್ದಾರೆ. ಆ ಸುಳ್ಳು ಹೇಳಿದರಿಂದ ಮುಂದೆ ಅವರು ಪಶ್ಚಾತ್ತಾಪ ಪಡ್ತಾರೆ. ಕಾರಣ ಹಿರಿಯರ ಮಾರ್ಗದರ್ಶನ. ಅವರ ಮನೆಯ ಹಿರಿಯರು ಅವರಿಗೆ ಮಾರ್ಗದರ್ಶನ ಮಾಡಿ ಅವರನ್ನು ಸರಿಯಾದ ದಾರಿಗೆ ತರ್ತಾರೆ. ಆದ ಕಾರಣ ಯಾರು ಏನೇ ತಪ್ಪು ಮಾಡಿದರೂ ಕೂಡ ಅವರ ಹಿರಿಯರ ಮಾರ್ಗದರ್ಶನ ಇದ್ದರೆ ಅಥವಾ ಯಾರಾದರೂ ಮಾರ್ಗದರ್ಶನ ನೀಡಿ ಅವರನ್ನು ಒಳ್ಳೆಯ ದಾರಿಗೆ ತಂದರೆ ಖಂಡಿತ ಅವರ ಜೀವನ ಪರಿವರ್ತನೆಯಾಗುತ್ತದೆ. ಈಗ ನಾವು ಗಾಂಧೀಜಿಯವರ ಜೀವನದಲ್ಲಿ ಅವರ ಜೀವನವನ್ನು ಪರಿವರ್ತಿಸಿದವರು ಅಥವಾ ಸುಳ್ಳು ಹೇಳದ ರೀತಿಯಲ್ಲಿ ಮಾಡಿದವರು ಯಾರೆಂದು ನಾವೀಗ ನೋಡುವ. ಅದಕ್ಕಿಂತ ಮುಂಚೆ ನಾವು ಈ ಪಾಠದ ಲೇಖಕರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವ ವಿದ್ಯಾರ್ಥಿಗಳೇ. ಈ ಪಾಠದ ಲೇಖಕರು ಅಂದರೆ ಸುಳ್ಳು ಹೇಳಬಾರದು ಪಾಠದ ಲೇಖಕರು ಮಹಮ್ಮದ್ ಕುನ್ನಿ. ಯಾರು ಹೇಳಿದ್ರೆ ಮಹಮ್ಮದ್ ಕುನ್ನಿ. ಇವರು ಹುಟ್ಟಿದ್ದು 1951ರಲ್ಲಿ. ಎಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗೊಳುವಾರು ಎಂಬಲ್ಲಿ ಅವರು ಜನಿಸ್ತಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗೊಳುವಾರು ಎಂಬಲ್ಲಿ ಅವರು ಜನಿಸ್ತಾರೆ. ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಮುಸ್ಲಿಂ ಸಂಸ್ಕೃತಿಯನ್ನು ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದವರಲ್ಲಿ ನಮ್ಮ ಮೊಹಮ್ಮದ್ ಕುನ್ನಿಯವರೇ ಈ ಪಾಠದ ಲೇಖಕರೇ ಮೊದಲಿಗರಾಗಿದ್ದಾರೆ ವಿದ್ಯಾರ್ಥಿಗಳೇ. ಅವರ ಪ್ರಮುಖ ಕೃತಿಗಳು ದೇವರುಗಳ ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ಸ್ವಾತಂತ್ರ್ಯದ ಓಟ, ಪಂಡಿತ ಫಕೀರ, ಇನ್ನು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇಷ್ಟು ಮಾತ್ರವಲ್ಲ, ಇನ್ನು ಹಲವಾರು ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ ವಿದ್ಯಾರ್ಥಿಗಳೇ. ಅದು ಮಾತ್ರ ಅಲ್ಲ, ಅವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅದು ಮಾತ್ರ ಅಲ್ಲ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದ್ರೆ ಚಲನಚಿತ್ರದಲ್ಲಿ ಕೂಡ ಅವರು ದುಡಿದಿದ್ದಾರೆ, ಸಿನಿಮಾದಲ್ಲಿ ಕೂಡ ಅವರು ದುಡಿದಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಅವರು ಪಡ್ಕೊಂಡಿದ್ದಾರೆ. ಪ್ರಸ್ತುತ ಪಾಠ ಸುಳ್ಳು ಹೇಳಬಾರದು ಎನ್ನುವಂತಹ ಈ ಗದ್ಯ ಭಾಗವನ್ನು ಅವರ ಬಾಪು ಗಾಂಧಿ ಆದ ಕತೆ ಎನ್ನುವಂತಹ ಕಥಾ ಸಂಕಲನದಿಂದ ಬಾಪು ಗಾಂಧಿ ಆದ ಕತೆ ಎನ್ನುವಂತಹ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಪಾಠಕ್ಕೆ ಬರೋಣ. ಗಾಂಧೀಜಿಯವರು ಅಂದ್ರೆ ಗಾಂಧೀಜಿಯವರ ತಾಯಿ. ಎಲ್ಲರಿಗೂ ಗಾಂಧೀಜಿಯವರನ್ನು ಗೊತ್ತಿರ್ಬೋದಲ್ವಾ? ನಾವು ಅವರನ್ನು ಮಹಾತ್ಮ ಗಾಂಧಿ ಅಂತ ಹೇಳ್ತೇವೆ, ರಾಷ್ಟ್ರಪಿತ ಅಂತ ನಾವು ಗುರುತಿಸ್ತೇವೆ, ಹಲವಾರು ಹೆಸರುಗಳಿಂದ ನಾವು ಅವರನ್ನು ಗುರುತಿಸ್ತೇವೆ. ಅವರ ಬಗ್ಗೆ ಹೇಳಿದಾಗ ನಮ್ಗೆ ಅನಿಸುವುದು ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು, ಅವರ ಸರಳ ಜೀವನ, ಸರಳ ಉಡುಗೆ ಮತ್ತು ಅವರ ಅಹಿಂಸಾ ನೀತಿ ಇವುಗಳು ಎಲ್ಲರಿಗೂ ಕೂಡ ನೆನಪಾಗ್ತದೆ. ಅಂತಹ ಗಾಂಧೀಜಿಯವರ ತಾಯಿಯ ಹೆಸರು ಪುತಲಿಬಾಯಿ. ಗಾಂಧೀಜಿಯವರ ತಾಯಿಯ ಹೆಸರು ಪುತಲಿಬಾಯಿ, ಅವರ ಅಕ್ಕನ ಹೆಸರು ಲಲಿತಾ ಅಂತ. ಈ ಕಥೆಯಲ್ಲಿ ಅಥವಾ ಈ ಪಾಠದಲ್ಲಿ ಪ್ರಮುಖ ಮೂರು ಪಾತ್ರಗಳಿವೆ. ಒಂದು ಮೋನುಪಾಪು ಯಾರು? ಮಹಾತ್ಮ ಗಾಂಧೀಜಿ. ಅವರನ್ನು ಸಣ್ಣವರಿದ್ದಾಗ, ಬಾಲಕನಾಗಿದ್ದಾಗ ಮನೆಯಲ್ಲಿ ಮೋನುಪಾಪು ಅಂತ ಕರೀತಾರೆ. ಯಾಕಂದ್ರೆ ಈಗ ನಮ್ಮಲ್ಲಿ ಕೂಡ ಪುಟ್ಟ ಪುಟ್ಟ ಮಕ್ಕಳನ್ನು ಪುಟ್ಟ, ಪಿಂಕಿ, ಇನ್ನು ಬಬ್ಲು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೀತಿಯಿಂದ ಕರೀತಾರಲ್ವ, ಅದೇ ರೀತಿ ನಮ್ಮ ಗಾಂಧೀಜಿಯವರನ್ನು ಕೂಡ ಅವರ ಮನೆಯಲ್ಲಿ ಮೋನುಪಾಪು ಅಂತ ಪ್ರೀತಿಯಿಂದ ಕರೆದಿದ್ರು. ಹೀಗೆ ಸಣ್ಣವರಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪುತಲಿಬಾಯಿಯವರಿದ್ದಾರಲ್ಲ, ಅವರ ಜೀವನದಲ್ಲಿ ಒಂದು ನಿಯಮವನ್ನು ಅವರು ರೂಢಿಸಿಕೊಂಡಿರ್ತಾರೆ. ಅಂದ್ರೆ ಅವರು ಚಾತುರ್ಮಾಸ ವ್ರತವನ್ನು ಮಾಡ್ತಿದ್ರು. ಚಾತುರ್ಮಾಸ ವ್ರತ ಅಂತ ಹೇಳಿದ್ರೆ ಮಳೆಗಾಲದ ನಂತರ ಬರುವ 4 ತಿಂಗಳಿದೆಯಲ್ವಾ, ಆ 4 ತಿಂಗಳಲ್ಲಿ ಮಾಡುವಂತಹ ಆ ವ್ರತವನ್ನು ಚಾತುರ್ಮಾಸ ವ್ರತ ಅಂತ ಹೇಳ್ತಾರೆ. ಆ ವ್ರತದ ನಿಯಮ ಏನು ಅಂತ ಹೇಳಿದ್ರೆ, ಸೂರ್ಯೋದಯವಾಗುವುದನ್ನು ನೋಡಿ ಆ ಸೂರ್ಯನಿಗೆ ನಮಸ್ಕಾರ ಮಾಡಿ ಅವನಿಗೆ ಪೂಜೆ ಮಾಡಿದ ನಂತರವೇ ಊಟ ಮಾಡಬೇಕು. ಅದು ಆ ಚಾತುರ್ಮಾಸದ ನಿಯಮ. ಈ ಗಾಂಧೀಜಿಯವರ ತಾಯಿ ಪುತಲಿಬಾಯಿಯವರು ಅದನ್ನು ಬಹಳ ನಿಷ್ಠೆಯಿಂದ ಅವರು ಆಚರಿಸ್ತಾರೆ. ಬೆಳಗ್ಗೆ ಹೇಳೋದು, ಹೊರಗಡೆ ಹೋಗಿ ಸೂರ್ಯ ಉದಯಿಸಿದಾಗ ನೋಡೋದು, ಆ ಸೂರ್ಯ ಉದಯ ಆಗಿದ್ರೆ ಆ ಸೂರ್ಯನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಮೇಲೆ ಬಂದು ಮಡಿಯುಟ್ಟು
ನಿಯಮವಾಗಿತ್ತು. ಈ ಸಂದರ್ಭದಲ್ಲಿ ಈ ಮೋನ್ಪಾಪು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಕೂಡ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರಿಗೆ ಒಂದು ಖುಷಿ, ಹೊರಗಡೆ ಸೂರ್ಯ ಹುಟ್ಟಾರ ಅಂತ ಕಾಯೋದು. ಅಲ್ಲಿ ನೋಡಿ ಸೂರ್ಯ ಉದಯಿಸಿದ ಕೂಡಲೇ ಹೊರಗಡೆ ಹೋಗಿ ಈ ಲಲಿತಾ ಅಂದ್ರೆ ಮೋನ್ಪಾಪುವಿನ ಅಕ್ಕ, ಇವರು ಲಲಿತಾ ಮತ್ತು ಮೋನ್ಪಾಪು ಇಬ್ರು ಕೂಡ ಹೊರಗಡೆ ಹೋಗಿ ನಿಂತು ನೋಡ್ತಾರೆ. ಸೂರ್ಯ ಉದಯ ಆದ ಕೂಡಲೇ ಭಾರಿ ಖುಷಿಯಿಂದ ಅಮ್ಮ ಸೂರ್ಯ ಉದಯ ಆದ ಅಂತ ಬಹಳ ಖುಷಿಯಿಂದ ಬಂದು ಅಮ್ಮನ ಜೊತೆ ಹೇಳ್ತಾರೆ. ಆಮೇಲೆ ಅಮ್ಮ ಮುತ್ತೈಬಾಯಿ ಅವರು ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿ ಅದಾದ್ಮೇಲೆ ಹೋಗಿ ಅವರು ಊಟ ಮಾಡ್ತಾರೆ. ಇದು ರೂಢಿಯಿಂದ ಬಂದಿತ್ತು. ಆದ್ರೆ ಈ ಮಳೆಗಾಲ ಆದ ಕಾರಣ ಕೆಲವೊಂದು ದಿನಗಳಲ್ಲಿ ಈ ಜೋರಾದ ಮಳೆ ಬಂದಾಗ ಈ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆಮಾಚ್ತಾ ಇದ್ದವು. ಸೂರ್ಯ ಉದಯಿಸ್ತಾ ಇದ್ರು ಕೂಡ ಈ ಮಳೆಗಾಲದಲ್ಲಿ ತುಂಬಾ ಮೋಡ ಆವರಿಸಿ ಎಲ್ಲ ಕಪ್ಪಾಗಿ ವಾತಾವರಣ ಇರ್ತದೆ. ಆಗ ನಮಗೆ ಸೂರ್ಯ ಉದಯಿಸಿದಾರ ಅಂತ ಹೇಳಿ ಗೊತ್ತಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಪುತಲಿಬಾಯಿಯವರು ಊಟನೇ ಮಾಡ್ತಿರಲಿಲ್ಲ. ಕಾರಣ ಏನು? ಸೂರ್ಯ ಉದಯ ಆಗಿರುವುದಿಲ್ಲ, ಅಲ್ಲಿ ಸೂರ್ಯನ ನೋಡಿ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ. ಆದ್ದರಿಂದ ಅವರೇನು ಮಾಡ್ತಾರೆ, ವೃತವನ್ನು ಮುಂದುವರಿಸಿ ಅವರು ಊಟವೇ ಮಾಡುವುದಿಲ್ಲ. ಈ ಸಂದರ್ಭದಲ್ಲಿ ಮೋನ್ಪಾಪುವಿಗೆ ತುಂಬಾ ಬೇಸರ ಆಗ್ತಿತ್ತು. ಅಯ್ಯೋ ಅಮ್ಮ ಊಟ ಮಾಡಲಿಲ್ಲ, ಉಪವಾಸ ಕೂತಿದ್ದಾಳಲ್ಲ ಅಂತ ಬೇಸರ ಆಗ್ತಿತ್ತು. ಒಂದು ದಿವಸ ಮೋನ್ಪಾಪುವಿಗೆ 5 ವರ್ಷ ತುಂಬುತ್ತದೆ ಜನ್ಮದಿನ. ಆ ದಿನ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದುಕೊಂಡು ಅಮ್ಮ ಸಿಹಿಯೂಟವನ್ನು ತಯಾರಿಸಿರ್ತಾರೆ, ಪಾಯಸ ಬೇರೆ ಬೇರೆ ತಿಂಡಿಯನ್ನು ತಯಾರಿಸ್ತಾರೆ. ನಿಮಗೆ ಕೂಡ ಹಾಗೆ ನಿಮ್ಮ ಜನ್ಮದಿನ ಬಂದಾಗ ಮನೆಯಲ್ಲಿ ಹೊಸ ಬಟ್ಟೆ ತರ್ತಾರೆ, ಬೇರೆ ಬೇರೆ ರೀತಿಯ ತಿಂಡಿ ಎಲ್ಲ ತಂದು ಎಲ್ಲರೂ ಕೂಡ ವಿತರಿಸ್ತಾರೆ, ಸಂತೋಷವಾಗಿ ಆಚರಣೆ ಮಾಡ್ತಾರಲ್ವಾ. ಅದೇ ರೀತಿ ಮೋನ್ಪಾಪುವಿನ ಜನ್ಮದಿನವನ್ನು ಕೂಡ ಅಮ್ಮ ಸಿಹಿಯೂಟ ಮಾಡಿ ಮತ್ತೆ ಅವರಿಗೆ ಹೊಸ ಬಟ್ಟೆಯನ್ನು ತಂದುಕೊಂಡು ಆಚರಣೆ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ಅದೇ ತರ ಹೊಸ ಬಟ್ಟೆ ತಂದಿರ್ತಾರೆ, ಸಿಹಿಯೂಟ ತಯಾರಿಸಿರ್ತಾರೆ. ಆದ್ರೆ ಏನಾಗುತ್ತದೆ, ಅಲ್ಲಿ ಇನ್ನೊಂದು ವಿಷಯ ನಡೆಯುತ್ತದೆ. ಅವತ್ತು ಜೋರಾದ ಮಳೆ. ಈ ಜೋರಾದ ಮಳೆಯಿಂದಾಗಿ ಸೂರ್ಯ ಉದಯನೇ ಆಗಿರುವುದಿಲ್ಲ. ಇಲ್ಲಿ ಏನಾಗುತ್ತದೆ, ಮೋನ್ಪಾಪುವಿಗೆ ಈ ಸಿಹಿಯೂಟವನ್ನು ತಿನ್ನಬೇಕು, ಆಮೇಲೆ ಹೊಸ ಬಟ್ಟೆ ಹಾಕೊಂಡು ಅಮ್ಮನ ಜೊತೆ ಹೋಗಿ ತೋರಿಸ್ಬೇಕು ಅಂತ ಭಾರಿ ಆಸೆ ಆಗಿರ್ತದೆ. ಯಾಕಂದ್ರೆ ಸಣ್ಣ ಹುಡುಗಲ್ವ, 5 ವರ್ಷ ಆಗಿರೋದಷ್ಟೇ. ಪಾಪ ಆಟ ಆಡ್ತಾ ಇರುವಂತ ಹುಡುಗ ಸಂತೋಷವನ್ನು ಅನುಭವಿಸಬೇಕಾದಂತಹ ಪ್ರಾಯ, ಅದು ಆ ಜನ್ಮದಿನದ ಸಂತೋಷವನ್ನು ಅನುಭವಿಸಬೇಕಾದಂತಹ ಪ್ರಾಯ. ಅದೇನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಸೂರ್ಯೋದಯ ಆಗದೆ ಅಮ್ಮ ಊಟ ನಮಸ್ಕಾರ ಮಾಡಿದ್ರೆ ಸೂರ್ಯನಿಗೆ, ಮತ್ತೆ ವೃತ್ತ ಮುಂದುವರಿಸ್ತಾಳೆ, ಅಲ್ಲಿ ಊಟ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಮೋನ್ಪಾಪುವಿಗೆ ಬೇಸರ ಆಗ್ತದೆ. ಅದು ಮಾತ್ರ ಅಲ್ಲ, ಅಲ್ಲಿ ಇನ್ನೊಂದು ವಿಷಯ ನಡೆಯುತ್ತದೆ. ಕಳೆದ 2 ದಿನಗಳಿಂದ ಆ ಅಮ್ಮನಿಗೆ, ಮೋನ್ಪಾಪುವಿನ ತಾಯಿ ಪುತಲಿಬಾಯಿಯವರಿಗೆ ಜ್ವರ ಬಂದಿರ್ತದೆ. ಜ್ವರದಿಂದ ಅವರು ಬಳಲ್ತಿರ್ತಾರೆ, ನರಳುತ್ತಿರ್ತಾರೆ, ಕೋಣೆಯಲ್ಲಿ ಮಲಗಿರ್ತಾರೆ, ವಿರಾಮವನ್ನು ಪಡ್ಕೊಂಡಿರ್ತಾರೆ. ಆಗ ವೈದ್ಯರು ಬರ್ತಾರೆ. ವೈದ್ಯರು ಬಂದು ಅವರನ್ನು ಪರೀಕ್ಷೆ ಮಾಡ್ತಾರೆ. ಅಯ್ಯೋ ಜ್ವರ ಇದೆ, ಊಟ ಮಾಡಲೇಬೇಕು, ನಿಮ್ಮ ವೃತ ಎಲ್ಲ ಏನು ಬೇಡ, ಅದೆಲ್ಲ ನಿಲ್ಲಿಸಿ ಊಟ ಮಾಡಿ, ನಾನು ಕಷಾಯ ತಂದಿದ್ದೇನೆ. ಕಷಾಯ ಅಂತ ಹೇಳಿದ್ರೆ ಗಿಡಮೂಲಿಕೆಗಳಿಂದ ಬಡ್ಡಿಳಿಸಿ ಮಾಡಿದಂತಹ ರಸ, ಆ ಕಷಾಯವನ್ನು ತಂದಿದ್ದೇನೆ, ಅದನ್ನು ಖಂಡಿತ ತೆಗೆದುಕೊಳ್ಳಲೇಬೇಕು. 2-3 ದಿವಸ ತೆಗೆದುಕೊಂಡ್ರೆ ಮಾತ್ರ ಈ ಜ್ವರ ನಿಲ್ಲುವುದು ಅಂತ ಆ ವೈದ್ಯರು ಪುತಲಿಬಾಯಿಯವರಿಗೆ ಹೇಳಿರ್ತಾರೆ. ಇದನ್ನು ಮೋನ್ಪಾಪು ಹೊರಗಡೆಯಿಂದ ಕೇಳಿಸಿಕೊಂಡಿರ್ತಾರೆ. ಈಗ ಮೋನ್ಪಾಪುವಿಗೆ ಅಮ್ಮನಿಗೆ ಹೇಗಾದ್ರೂ ಊಟ ಮಾಡಿಸಬೇಕು, ಕಷಾಯ ಕುಡಿಸಬೇಕು. ಆದ್ರೆ ಏನು, ಅಮ್ಮ ಖಂಡಿತ ಸೂರ್ಯನನ್ನು ನೋಡದೆ ಊಟ ಮಾಡಲಿಕ್ಕಿಲ್ಲ ಅಂತ ಮೋನ್ಪಾಪುವಿಗೆ ಗೊತ್ತುಂಟು. ಇದಕ್ಕೋಸ್ಕರ ಅವನು ಚಿಂತೆ ಮಾಡ್ತಾ ಇರ್ತಾನೆ, ಕೂತ್ಕೊಂಡು ಚಿಂತೆ ಮಾಡ್ತಾನೆ. ಯಾಕಂದ್ರೆ ಯಾರು ಏನೇ ಹೇಳಿದ್ರು ಕೂಡ ಅಮ್ಮ ನಮ್ಮ ಮಾತನ್ನು ಕೇಳಲಿಕ್ಕಿಲ್ಲ. ಅಮ್ಮನ ವೃತ್ತದ ನಿಯಮವನ್ನು ಖಂಡಿತ ಅವರು ಪಾಲಿಸ್ತಾರೆ. ಏನ್ ಮಾಡೋದು? ಇಲ್ಲಿ ಹೊರಗಡೆ ಬಂದು ಸೂರ್ಯ ಬಂದಿದಾನ ಉದಯಿಸಿದಾನ ಅಂತ ನೋಡುವ ಅಂತ ಹೇಳಿದ್ರೆ, ಸೂರ್ಯ ಉದಯಿಸೋದು ಬಿಡಿ, ಸೂರ್ಯನ ಕಿರಣ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಕಪ್ಪಾದ ವಾತಾವರಣ, ಮೋಡಗಳು ಕಪ್ಪಾಗಿದೆ. ಈಗ ಏನ್ ಮಾಡೋದು? ಅಕ್ಕ ಲಲಿತಾ, ಮೋನ್ಪಾಪುವಿನ ಅಕ್ಕ ಲಲಿತಾ ಮತ್ತು ಮೋನ್ಪಾಪು ಪರಸ್ಪರ ಚರ್ಚೆ ಮಾಡ್ತಾರೆ, ಏನ್ ಮಾಡೋದು ಅಂತ. ಹೀಗೆ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾರೆ. ಉಪಾಯ ಮಾಡಿಕೊಂಡು ಏನ್ ಮಾಡ್ತಾರೆ, ಸೀದಾ ಅವರು ಯಾವಾಗಲೂ ಕೂಡ ಸೂರ್ಯ ಉದಯ ಆಗುವುದನ್ನು ಎಲ್ಲಿಂದ ನೋಡಿದ್ರೆ, ಮನೆಯ ಪಕ್ಕದಲ್ಲಿರುವ ಮಣ್ಣಿನ ದಿಬ್ಬದಲ್ಲಿ, ಎತ್ತರವಾದಂತಹ ಪ್ರದೇಶ, ಅಲ್ಲಿ ಅವರು ಇಟ್ಕೊಂಡು ನೋಡಿ ಅವರು ಹೇಳುದು ಸೂರ್ಯ ಉದಯ ಆಗಿದ್ದಾರೆ ಅಂತ. ಇವತ್ತು ಕೂಡ ಅದೇ ರೀತಿ ಹೋಗಿ ಆ ಮಣ್ಣಿನ ದಿಬ್ಬದ ಮೇಲೆ ನಿಂತ್ಕೊಂಡು ಅವರು ಜೋರಾಗಿ ತಿರುಚ್ತಾರೆ, ಓ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಅಂತೇಳಿ ಬೇಕು ಅಂತಾನೆ ಅಮ್ಮನಿಗೆ ಕೇಳಿಸುವ ರೀತಿಯಲ್ಲಿ ಸುಳ್ಳು ಹೇಳ್ತಾರೆ. ಅದು ಅಮ್ಮನಿಗೆ ಕೇಳ್ತದೆ. ನಾವೆಷ್ಟು ಒಳಗಿದ್ರು ಕೂಡ ಕಿಟಕಿಯ ಮೂಲಕ ನಮಗೆ ಹೊರಗಿನ ವಾತಾವರಣ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ, ಅಲ್ಲಿ ಗೊತ್ತಾಗ್ತದೆ ಕಪ್ಪಾಗಿ ವಾತಾವರಣ ಇದೆ, ಮಕ್ಕಳು ಸುಳ್ಳು ಹೇಳ್ತಿದ್ದಾರೆ ಅಂತ ಅಮ್ಮನಿಗೆ ಬೇಸರ ಆಗ್ತದೆ. ಈ ಮಕ್ಕಳು ಹಾಗೆ ಕಿರ್ಚಿಕೊಂಡು ಅಮ್ಮನ ಹತ್ರ ಬರ್ತಾರೆ. ಅಮ್ಮನ ಹತ್ರ ಬಂದು, ಅಮ್ಮಮ್ಮ ಸೂರ್ಯ ಉದಯಿಸಿದ ಕಾಣಿಸಿದ, ನಾನು ನೋಡಿದೆ, ಬೇಗ ಬೇಗ ನೀವು ಬಂದು ಊಟ ಮಾಡು ಅಂತ ಹೇಳ್ತಾರೆ. ಅಮ್ಮ ಕೋಪದಲ್ಲಿ ದಿಟ್ಟಿಸುವುದು ಅಂತ ಹೇಳಿದ್ರೆ ದುರ್ಗುಟಿ ನೋಡುವುದು, ಅವರ ಮೇಲೆ ನೋಡ್ತಾಳೆ. ಅವಳಿಗೆ ಮನಸ್ಸಿನಲ್ಲಿ ದುಃಖ ಕೂಡ ಆಗ್ತದೆ.
ಈಗ ಏನ್ ಮಾಡೋದು, ನನ್ನ ಮಕ್ಕಳು ಸುಳ್ಳು ಹೇಳಿದ್ರಲ್ವಾ, ನಾನು ನನ್ನ ಮಕ್ಕಳನ್ನು ಚೆನ್ನಾಗಿ ಸಾಕಿದ್ದೇನೆ, ಎಲ್ಲ ನೀತಿ ನಿಯಮಗಳನ್ನು ಹೇಳಿಕೊಟ್ಟಿದ್ದೇನೆ, ಆದರೂ ಕೂಡ ನನ್ನ ಮಕ್ಕಳು ನನ್ನ ಜೊತೆ ಸುಳ್ಳು ಹೇಳಿದ್ರಲ್ಲ ಅಂತ ಹೇಳಿ ಈ ಅಮ್ಮನಿಗೆ ತುಂಬಾ ಬೇಸರ ಆಗ್ತದೆ. ಕ್ರಮೇಣ ಅಮ್ಮ ಪುತಲಿಬಾಯಿಯವರು ಏನ್ ಮಾಡ್ತಾರೆ, ಈ ನನ್ನ ಮಕ್ಕಳ ತಪ್ಪನ್ನು ತಿದ್ದಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಅವರು ಮಕ್ಕಳನ್ನು ಕರೀತಾರೆ, ಬನ್ನಿ ಮಕ್ಕಳೇ ಅಂತ ಹೇಳ್ತಾರೆ. ಮಕ್ಕಳೇ, ನೀವು ಸೂರ್ಯನನ್ನು ನೋಡಿದ ನಿಜಾನ ಅಂತ ಪ್ರಶ್ನಿಸ್ತಾರೆ. ಮಕ್ಕಳಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ಆದ್ರೂ ಕೂಡ ನಾವು ಸೂರ್ಯನನ್ನು ನೋಡಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಅಮ್ಮ ಊಟ ಮಾಡಲಿಕ್ಕಿಲ್ಲ, ನಾವು ನೋಡಿದೆ ಅಂತ ಸುಮ್ಮನೆ ಹೇಳಿಬಿಡೋಣ, ಅಮ್ಮ ಊಟ ಮಾಡ್ತಾಳೆ. ಯಾಕಂದ್ರೆ ಅಮ್ಮನಿಗೆ ಜ್ವರ ಇದೆ, ಊಟ ಮಾಡಬೇಕು, ಔಷಧಿ ಸೇವಿಸಬೇಕು ಎನ್ನುವುದೇ ಒಂದು ಮುಖ್ಯ ಉದ್ದೇಶ ಆಗಿತ್ತು ಈ ಮಕ್ಕಳದ್ದು, ಅಂದ್ರೆ ಮೋನು ಪಾಪು ಮತ್ತು ಲಲಿತಾ ಅವರದ್ದು. ಅವರು ಹೌದಮ್ಮ ನಾವು ಸೂರ್ಯನನ್ನು ನೋಡಿದ್ದೇವೆ ಅಂತ. ಅಮ್ಮನಿಗೆ ಇನ್ನೂ ಬೇಸರ ಆಗ್ತದೆ. ಬೇಸರಾಗಿ ಅವ್ರೇನ್ ಮಾಡ್ತಾರೆ, ಮಕ್ಕಳೇ ಬನ್ನಿ ನನ್ನ ಹತ್ರ, ನಾನು ನಿಮಗೆ ಒಂದೀಗ ಪರೀಕ್ಷೆಯನ್ನು ಮಾಡ್ತೇನೆ. ನಾನು ನನ್ನ ಕಣ್ಣು ಮುಚ್ಚಿ ನನ್ನ ಬಲಗೈಯನ್ನು ನಿಮ್ಮ ಕಡೆ ನಾನು ಚಾಚ್ತೇನೆ. ಒಂದು ವೇಳೆ ನೀವು ಸೂರ್ಯನನ್ನು ನೋಡಿದ ನಿಜವೇ ಆದರೆ ನಿಮ್ಮ ಬಲಗೈಯಿಂದ ನನ್ನ ಕೈಯನ್ನು ಮುಟ್ಟಬೇಕು, ಅಲ್ಲ ಸೂರ್ಯ ನೋಡಿಲ್ಲ ಅಂತ ಹೇಳಿದ್ರೆ ಎಡಗೈಯಿಂದ ನನ್ನ ಕೈಯನ್ನು ಮುಟ್ಟಬೇಕು. ನಾನು ಕಣ್ಣು ಮುಚ್ಚಿ ಕೂತಿದ್ದೇನಲ್ವಾ, ಖಂಡಿತ ನೀವು ಯಾವ ಕೈಯಿಂದ ಮುಟ್ಟಿದ್ದೀರಿ ಅಂತ ನನಗೆ ಗೊತ್ತಾಗುವುದಿಲ್ಲ. ಆದ ಕಾರಣ ನಾನು ಹೇಳಿದಂತೆ ಮಾಡಿ. ಮತ್ತೆ ನೀವು ಯಾವ ಕೈಯಿಂದ ಮುಟ್ಟಿದ್ದೀರಿ ಅಂತ ನನಗೆ ಗೊತ್ತಾಗುವುದಿಲ್ಲ. ಇನ್ನೊಂದು ಭಾವನೆ ಇದೆ ನನಗೆ, ಖಂಡಿತ ನನ್ನ ಮಕ್ಕಳು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿ ಕಣ್ಣು ಮುಚ್ಚಿ ಪುತಲಿಬಾಯಿಯವರು ಏನ್ ಮಾಡ್ತಾರೆ, ಕೈ ಚಾಚಿ ಕುಳಿತುಕೊಳ್ತಾರೆ. ಮಕ್ಕಳಿಬ್ರು ಕೂಡ ಮೋನು ಪಾಪು ಅಂದ್ರೆ ಗಾಂಧೀಜಿ ಮತ್ತು ಲಲಿತಾ, ಮೋನು ಪಾಪುವಿನ ಅಕ್ಕಲಿಬ್ಬರು ಪರಸ್ಪರ ಮುಖ ನೋಡಿಕೊಳ್ತಾರೆ. ನಾವೇನ್ ಮಾಡೋದು, ಈಗ ನಾವು ಅವನ ಜೊತೆ ಸುಳ್ಳು ಹೇಳಿಕೆ ಆಗುದಿಲ್ಲ, ಯಾಕಂದ್ರೆ ನಾವು ಸುಳ್ಳು ಹೇಳ್ತೀವ ಸತ್ಯ ಹೇಳ್ತೀವ ಅಂತ ಅಮ್ಮ ಪರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ನಾವೇನ್ ಮಾಡ್ಬೇಕು, ಸತ್ಯನೇ ಹೇಳ್ಬೇಕು. ಹಾಗಾದ್ರೆ ಇದಕ್ಕೆ ಮುಂಚೆ ಹೇಳಿದ ಸುಳ್ಳು ತಪ್ಪಲ್ವಾ, ಅಮ್ಮನಿಗೆ ಬೇಸರ ಆಗ್ತದಲ್ವಾ ಅಂತ ಇಬ್ರು ಕೂಡ ಪರಸ್ಪರ ಮುಖ ನೋಡ್ತಾರೆ. ಲಲಿತಾ ಅವಳು ಮಾಡಿದ ತಪ್ಪಿಗೋಸ್ಕರ, ಹೇಳಿದ ಸುಳ್ಳಿಗೋಸ್ಕರ ಬೇಸರ ಮಾಡಿಕೊಂಡು ಪಶ್ಚಾತ್ತಾಪ ಮಾಡ್ಕೊಳ್ತಾಳೆ, ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತ್ಕೊಳ್ತಾಳೆ. ಮೋನು ಪಾಪು ಕೂಡ ಅಷ್ಟೇ ನಾಚಿಕೆ ಪಡ್ಕೊಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ, ತಲೆ ತಗ್ಗಿಸಿ ಕೈ ಮುಟ್ಟದೆ ಹಾಗೆ ನಿಂತ್ಕೊಳ್ತಾನೆ. ಎಷ್ಟು ಹೊತ್ತು ಕಳೆದರೂ ಕೂಡ ಮಕ್ಕಳು ಕೈ ಮುಟ್ಟಿರುವುದಿಲ್ಲ. ಈಗ ಪುತಲಿಬಾಯಿಯವರಿಗೆ ಅನಿಸ್ತದೆ, ನನ್ನ ಮಕ್ಕಳು ಮಾಡಿದ ತಪ್ಪನ್ನು ತಿದ್ದಿಕೊಂಡಿದ್ದಾರೆ, ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟುಕೊಂಡಿದ್ದಾರೆ ಅಂತ ಖುಷಿಯಾಗಿ ಕಣ್ಣು ಬಿಡ್ತಾಳೆ. ಕಣ್ಣು ಬಿಟ್ಟು ಇಬ್ಬರು ಮಕ್ಕಳನ್ನು ಹತ್ತಿರ ಕರೆದು ಅಪ್ಪಿಕೊಳ್ತಾಳೆ. ಅಪ್ಪಿಕೊಂಡು ಹೇಳ್ತಾಳೆ, ಗೊತ್ತು ಮಕ್ಕಳೇ, ನೀವು ಖಂಡಿತ ನನ್ನ ಬಳಿ ಸುಳ್ಳು ಹೇಳುವುದಿಲ್ಲ ಅಂತ. ಆದ ಕಾರಣ ಮಕ್ಕಳೇ, ಇದೇ ಕೊನೆಯಾಗಿರಬೇಕು, ಇನ್ನು ಮುಂದೆ ಯಾವತ್ತೂ ಕೂಡ ನೀವು ಸುಳ್ಳು ಹೇಳಬಾರ್ದು, ನೀವು ಸುಳ್ಳು ಹೇಳಬಾರ್ದು. ಇತರರು ಸುಳ್ಳು ಹೇಳಿದ್ರು ಕೂಡ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೀವು ತರಬೇಕು ಅಂತ ಪುತಲಿಬಾಯಿಯವರು ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಮಕ್ಕಳು ಕೂಡ ಒಪ್ಪಿಕೊಳ್ತಾರೆ. ಅಂದಿನಿಂದ ಗಾಂಧೀಜಿಯವರು ಅಂದ್ರೆ ಮೋನು ಪಾಪು ಶಪಥ ಮಾಡ್ತಾರೆ, ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಸುಳ್ಳು ಹೇಳುವುದಿಲ್ಲ ಅಂತ ಅವರು ಶಪಥ ಮಾಡ್ತಾರೆ. ಅವರ ಶಪಥದಂತೆ ಅವರು ಮುಂದುವರಿತಾರೆ. ಪಾಠ ಅರ್ಥ ಆಯ್ತಾ ಮಕ್ಕಳೇ? ಆದ ಕಾರಣ ಯಾವುದೂ ಮಕ್ಕಳಿಗೆ ಸುಳ್ಳು ಹೇಳಬೇಡಿ. ಒಂದು ವೇಳೆ ಅಪ್ಪಿತಪ್ಪಿ ಹೇಳಿದ್ರು ಕೂಡ ನೀವು ಅದನ್ನು ತಿದ್ದಿಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುವ ಪ್ರಯತ್ನ